ದೇಶ ಮತ್ತು ರಾಜ್ಯ ರಾಜಕಾರಣದಲ್ಲಿ ವಿಶೇಷವಾಗಿ ರಾಜಕಾರಣಿಗಳಿಗೆ ರಾಜದಂಡನೆ ಯೋಗ ಮತ್ತು ಜೈಲು ವಾಸದ ಯೋಗ ದಿನಗಳು ಪ್ರಾರಂಭವಾಗ್ತಾ ಇದೆ. ಯಾಕೆ ಈ ರಾಜದಂಡನೆ ಯೋಗ ರಾಜಕಾರಣಿಗಳಿಗೆ ಪ್ರಾಪ್ತಿಯಾಗುತ್ತೆ ಅಂತ ಹೇಳೋದಾದರೆ, ಹೌದು ಸ್ನೇಹಿತರೆ, ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಡೆಯುತ್ತಿರುವ ಹಲವಾರು ಘಟನೆಗಳನ್ನು ನೋಡಿದರೆ ಇದು ಸರಿ ಅನಿಸುತ್ತಿದೆ. ರಾತ್ರೋರಾತ್ರಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ನವರು ಬೆಂಗಳೂರಿನ ಪ್ರತಿಷ್ಠಿತ ಆರ್ಟಿ ನಗರ್ ಬಡಾವಣೆಯಲ್ಲಿ ಇದ್ದಕ್ಕಿದ್ದ ಹಾಗೆ ಒಂದು ಮನೆಯಲ್ಲಿ ರೇಡ್ ಮಾಡಿದಾಗ ಅಲ್ಲಿ ಬರೋಬ್ಬರಿ 40 ಕೋಟಿಗಿಂತ ಜಾಸ್ತಿ ಹಾರ್ಡ್ ಕ್ಯಾಶ್ ಸಿಕ್ಕಿತ್ತು. ಇದು ಕಾಂಗ್ರೆಸ್ ಪಕ್ಷ ಮುಂದೆ ಬರುವ 5 ರಾಜ್ಯಗಳ ಚುನಾವಣೆಗಾಗಿ ಸಂಗ್ರಹಿಸಿ ಇಟ್ಟಂತಹ ಹಣವೆಂದು ಮಾಧ್ಯಮಗಳಲ್ಲಿ ಈ ವಿಷಯ ಹರಡಲು ಪ್ರಾರಂಭಿಸಿತು. ಇದು ಗುತ್ತಿಗೆಗಾರರಿಂದ ಪಡೆದಂತಹ 60% ಕಮಿಷನ್ ಎಂದು ಕೆಲವರು ಹೇಳುತ್ತಿದ್ದಾರೆ. ಇನ್ನು ಕೆಲವರು ಇದು ಡಿಕೆ ಶಿವಕುಮಾರ್ ಅವರಿಗೆ ಸೇರಿದ್ದು ಎಂದು ಊಹಾಪೋಹಗಳನ್ನ ಹರಡುತ್ತಿದ್ದಾರೆ. ಆದರೆ ನಿಜಕ್ಕೂ ಈ ಹಣ ಯಾರಿಗೆ ಸೇರಿದ್ದು ಅನ್ನುವ ಪ್ರಶ್ನೆ ಇನ್ನು ಪ್ರಶ್ನೆಯಾಗಿಯೇ ಉಳಿದಿದೆ. ಕಾರಣ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಈ ಬಗ್ಗೆ ವಿಚಾರಣೆಯನ್ನ ಜೋರಾಗಿ ನಡೆಸುತ್ತಿದೆ. ಇನ್ನು ಪದೇ ಪದೇ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಡಿಕೆ ಶಿವಕುಮಾರ್ ಅವರು ಸಮೀಪದಲ್ಲಿಯೇ ಮತ್ತೆ ತಿಹಾರ್ ಜೈಲಿಗೆ ಹೋಗುತ್ತಾರೆ ಎನ್ನುವ ಮಾಹಿತಿಯನ್ನ ಎಲ್ಲೆಡೆ ಕೊಡುತ್ತಿದ್ದಾರೆ. ಅವರು ಕೂಡ ಏನಾದರೂ ಭವಿಷ್ಯ ನುಡಿಯುವ ಅಭ್ಯಾಸ ಮಾಡಿಕೊಂಡಿದ್ದಾರಾ ಅನ್ನುವ ಅನುಮಾನಗಳು ಕೆಲವರಲ್ಲಿ ಮೂಡಿವೆ. ಅಯ್ಯೋ, ಯಾರ್ಯಾರು ಎಲ್ಲಿ ಹೋಯ್ತಾರ ನೋಡೋಣ ಇರಪ್ಪ. ಒಂದ್ಸಲ ಅಲ್ಲೇ ನೋಡ್ಕೊಂಡ್ ಬಂದವ್ರೆ, ಇನ್ನೊಂದ್ಸಲ ಹೋದ್ರೆ ಏನ್ ಮಾಡಕೈತದೆ? ಪರ್ಮನೆಂಟ್ ಆಗಿ ತಲೆ ಕೆಡಿಸ್ಕೋಬೇಡಿ. ನಾವಾದ್ರೂ ಆಸ್ತಂತ ಹೋಗಿರ್ತೀವಿ, ನಮ್ಮನ್ನ ಆಸ್ತು ಕೂಡಿಸ್ಬೋದು. ನಮ್ಮನ್ನ ತಿಹಾರ್ ಜೈಲಿಗೆ ನೋಡ್ಸಕ್ಕಾಗಲ್ವಲ್ಲ, ತಲೆ ಕೆಡಿಸ್ಕೊತೀರಿ. ಅದಿರ್ಲಿ, ನೋಡೋಣಂತೆ ಅದು ಏನೇನಾಗುತ್ತೆ ಮುಂದಿನ ವರ್ಷ. ಅವರು ಹೇಳಿ ಕೇಳಿ ಮಾಜಿ ಮುಖ್ಯಮಂತ್ರಿಗಳು. ಅಷ್ಟೇ ಅಲ್ಲದೆ ಅವರ ತಂದೆ ಮಾಜಿ ಪ್ರಧಾನಮಂತ್ರಿಯಾಗಿದ್ದಾರೆ. ಯಾವುದೇ ಒಂದು ಮಾತನ್ನ ಆಡುವ ಮೊದಲು ಅವರು ಸಾಕ್ಷಿ ಆಧಾರಗಳು ಇಟ್ಟುಕೊಂಡೇ ಮಾತನಾಡುವ ಅಭ್ಯಾಸ ಕುಮಾರಸ್ವಾಮಿ ಅವರಿಗಿದೆ. ಅವರ ಮಾತಿನಲ್ಲಿ ತೂಕ ಕೂಡ ಇರುತ್ತದೆ. ಕುಮಾರಸ್ವಾಮಿ ಅವರಿಗೆ ಮೊದಲೇ ಹೀಗೆ ಗೊತ್ತಾಗಿರಬಹುದೆಂದು ಕೆಲವರಲ್ಲಿ ದೊಡ್ಡ ಪ್ರಶ್ನೆ ಕೂಡ ಮೂಡಿದೆ. ಯಾಕಂದ್ರೆ ಈಗಾಗಲೇ ಅವರು ಬಿಜೆಪಿ ಪಕ್ಷ ಜೊತೆ ಸಂಬಂಧವನ್ನ ಬೆಳೆಸಿದ್ದಾರೆ ಹಾಗೂ ಮುಂಬರುವ ಚುನಾವಣೆಯಲ್ಲಿ ಎನ್ಡಿಎ ಸೇರಿಕೊಂಡು ರಾಜ್ಯದಲ್ಲಿ ಕಾಂಗ್ರೆಸ್ ಅನ್ನ ಸದೆ ಬಿಡಬೇಕೆಂದು ನಿರ್ಧಾರ ಮಾಡಿದ್ದಾರೆ. ಹಾಗೆ ನೋಡಿದರೆ ಇತ್ತೀಚೆಗೆ ಕೋಡಿಮಠ ಸ್ವಾಮಿಗಳು ಕೂಡ ಇದನ್ನೇ ಭವಿಷ್ಯ ನುಡಿದಿದ್ದಾರೆ. ಮುಂಬರುವ ದಿನಗಳಲ್ಲಿ ಕರ್ನಾಟಕದ ರಾಜಕೀಯ ವ್ಯಕ್ತಿಗಳಿಗೆ ಕಂಟಕ ಕಾದಿದೆ ಎಂದು ಅವರು ಭವಿಷ್ಯ ನುಡಿದಿದ್ದಾರೆ. ಅಂದ್ರೆ ಇವುಗಳಲ್ಲಿ ಹಲವಾರು ಜನರು ಜೈಲಿಗೆ ಹೋಗುವ ಸಾಧ್ಯತೆ ಇದೆಗಳೆಂದು ನುಡಿದಿದ್ದಾರೆ. ಅದರಲ್ಲೂ ಆಡಳಿತಾರೂಢ ಕಾಂಗ್ರೆಸ್ ಬಗ್ಗೆ ಅವರು ಈ ಮಾತನ್ನ ಹೇಳಿದ್ದಾರೆ ಎಂದು ಕೂಡ ಮಾಧ್ಯಮದಲ್ಲಿ ಊಹಾಪೋಹಗಳು ಉಂಟಾಗಿವೆ. ಕೆಲವರ ಪ್ರಕಾರ ಇದು ನೇರವಾಗಿ ಡಿಕೆ ಶಿವಕುಮಾರ್ ಅವರ ಬಗ್ಗೆ ಹೇಳಿರುವ ವಿಷಯವೊಂದು ನಂಬಲಾಗಿದೆ. ಬರುವ ದಿನಗಳಲ್ಲಿ ರಾಜಕೀಯದಲ್ಲಿ ಹಲವಾರು ಏರಿಳಿತಗಳು ಕಾಣುವ ಮಾಹಿತಿಗಳು ಇತ್ತೀಚೆಗೆ ಹರಡಾಡುತ್ತಿರುವುದು ನಿಜವಾಗಿದೆ. ಆದರೆ ಒಂದು ಮಾತ್ರ ನಿಜ ಸ್ನೇಹಿತರೆ, ಕರ್ನಾಟಕದಲ್ಲಿ ಯಾವುದೇ ರೀತಿಯ ಡೆವಲಪ್ಮೆಂಟ್ಗಳು ಮಾತ್ರ ಆಗುತ್ತಿಲ್ಲ. ಎಲ್ಲವೂ ಶೂನ್ಯವಾಗಿ ಹೋಗಿದೆ. ಜನರಿಗೆ ಕೇವಲ ಬಿಟ್ಟಿ ಭಾಗ್ಯಗಳನ್ನು ಕೊಟ್ಟು ಕರ್ನಾಟಕದಲ್ಲಿ ಡೆವಲಪ್ಮೆಂಟ್ ಅನ್ನುವ ಒಂದು ಪ್ರಕ್ರಿಯೆಯನ್ನೇ ಸಂಪೂರ್ಣವಾಗಿ ನಿಲ್ಲಿಸಿಬಿಟ್ಟಿದ್ದಾರೆ. ಈ ಹಿಂದೆ ಡಿಕೆ ಶಿವಕುಮಾರ್ ಅವರೇ ಪತ್ರಿಕಾಗೋಷ್ಠಿ ನಡೆಸಿದಾಗ ನೇರವಾಗಿ ನುಡಿದೇ ಬಿಟ್ಟಿದ್ದರು. ಯಾವುದೇ ಕಾರಣಕ್ಕೂ ಈ ವರ್ಷ ಡೆವಲಪ್ಮೆಂಟ್ ಅಂದ್ರೆ ಅಭಿವೃದ್ಧಿ ಅನ್ನೋ ಪದ ಮಾತ್ರ ಎತ್ತಬೇಡಿ. ಯಾಕಂದ್ರೆ ಅವರು ಚುನಾವಣೆ ಸಂದರ್ಭದಲ್ಲಿ ಮಾಡಿದಂತಹ ಪ್ರಾಮಿಸ್ಗಳನ್ನ, ಘೋಷಣೆಗಳನ್ನ ಯಶಸ್ಸು ಮಾಡಲು ಎಲ್ಲ ಕಡೆಯಿಂದ ದುಡ್ಡನ್ನ ಸಂಗ್ರಹಿಸಿ ಬಿಟ್ಟಿ ಭಾಗ್ಯಗಳಿಗೆ ಧಾರೆ ಎರುತ್ತಿದ್ದಾರೆ. ಅಷ್ಟೇ ಅಲ್ಲದೆ ಕಾವೇರಿ ನೀರಿನ ಗಲಾಟೆಯಿಂದಾಗಿ ರೈತರು ಕಂಗಾಲಾಗಿ ಹೋಗಿದ್ದಾರೆ. ಮೇಲಾಗಿ ಕರ್ನಾಟಕದಲ್ಲಿ ಎಲ್ಲಿ ನೋಡಿದರೂ ಬರಗಾಲ. ಅಷ್ಟೇ ಅಲ್ಲದೆ ಗೃಹ ಜ್ಯೋತಿನ ಯೋಜನೆ ಪ್ರಾರಂಭಿಸಿ ಈಗ ಜ್ಯೋತಿನೇ ಇಲ್ಲದ ಹಾಗೆ ಮಾಡಿದ್ದಾರೆ. ಎಷ್ಟೋ ಕಡೆ ಕರೆಂಟೇ ಇಲ್ಲ. ಇನ್ನು ಗೃಹ ಜ್ಯೋತಿ ಭಾಗ್ಯ ಬಿಟ್ಟು ಏನು ಉಪಯೋಗ ಅಂತ ಜನರು ಸಿಟ್ಟಾಗಿದ್ದಾರೆ. ಈಗಾಗಲೇ ಡಿಕೆ ಶಿವಕುಮಾರ್ ಅವರಿಗೆ ಸುಪ್ರೀಂ ಕೋರ್ಟ್ ಕೂಡ ನೋಟಿಸ್ ಅನ್ನ ಕಳಿಸಿಕೊಟ್ಟಾಗಿದೆ. ನಿಜಕ್ಕೂ ಬರುವ ದಿನಗಳಲ್ಲಿ ರಾಜ್ಯದಲ್ಲಿ ಕೆಲವು ರಾಜಕೀಯ ವ್ಯಕ್ತಿಗಳು ಜೈಲು ಸೇರೋದು ಗ್ಯಾರಂಟಿ ಅಂತ ಹಲವಾರು ಮಾಧ್ಯಮಗಳು ಕೂಡ ಹೇಳಿಕೊಂಡಿವೆ. ಈ ರೀತಿ ಸ್ವಾಮೀಜಿಗಳು ಹಾಗೂ ರಾಜಕೀಯ ವ್ಯಕ್ತಿಗಳು ಈ ಜೈಲ್ ಹೋಗುವ ಒಂದು ಪ್ರಕ್ರಿಯೆಯನ್ನ ಪದೇ ಪದೇ ಹೇಳುತ್ತಿದ್ದಾರೆ. ಅಂದ್ರೆ ಮುಂಬರುವ ದಿನಗಳಲ್ಲಿ ನಿಜಕ್ಕೂ ಇದಕ್ಕೂ ಒಂದು ಎಂಡ್ ಸಿಗಲೇ ಇದೆ. ಹಾಗಾದ್ರೆ ಈ ಭವಿಷ್ಯಗಳು ನಿಜವಾದರೆ ಘಟಾನುಘಟಿ ಮಂತ್ರಿಗಳಾಗಲಿ ಶಾಸಕರಾಗಲಿ ಜೈಲು ಪಾಲಾಗುವುದು ಗ್ಯಾರಂಟಿ ಎಂದು ಹೇಳಲಾಗುತ್ತಿದೆ. ಹಾಗೇನಾದರೂ ಈ ಬೆಳವಣಿಗೆಗಳು ನಡೆದರೆ ರಾಜ್ಯ ರಾಜಕೀಯದಲ್ಲಿ ಮತ್ತೆ ಅಲ್ಲೋಲ ಕಲ್ಲೋಲ ಆಗುವ ಸಾಧ್ಯತೆಗಳು ತುಂಬಾನೇ ಇವೆ. ದೇಶ ಮತ್ತು ರಾಜ್ಯ ರಾಜಕಾರಣದಲ್ಲಿ
ವಿಶೇಷವಾಗಿ ರಾಜಕಾರಣಿಗಳಿಗೆ ರಾಜದಂಡನೆ ಯೋಗ ಮತ್ತು ಜೈಲು ವಾಸದ ಯೋಗ ದಿನಗಳು ಪ್ರಾರಂಭವಾಗ್ತಾ ಇದೆ. ಯಾಕೆ ಈ ರಾಜದಂಡನೆ ಯೋಗ ರಾಜಕಾರಣಿಗಳಿಗೆ ಪ್ರಾಪ್ತಿಯಾಗುತ್ತೆ ಅಂತ ಹೇಳೋದಾದ್ರೆ, ರಾಜ್ಯದಲ್ಲಿ ಅಭಿವೃದ್ಧಿ ಸಂಪೂರ್ಣವಾಗಿ ನಿಂತು ಹೋಗಿದೆ. ಕೇವಲ ಅವರ ಕಾಲನ್ನ ಇವರು ಎಳೆಯೋದು, ಇವರ ಕಾಲನ್ನ ಅವರು ಎಳೆಯೋದು ನಡೆಯುತ್ತಾನೆ ಇದೆ. ದಿನ ಬೆಳಗ್ಗೆ ಆದರೆ ಸುದ್ದಿಗಳಲ್ಲಿ, ಮಾಧ್ಯಮಗಳಲ್ಲಿ, ಪತ್ರಿಕೆಗಳಲ್ಲಿ ಈ ಮಾತು ಕೇಳಿ ಬರುವುದು ಸಹಜವಾಗಿದೆ. ಸರ್ಕಾರದಲ್ಲಿ ಸಿದ್ದರಾಮಯ್ಯ ಹಾಗೂ ಡಿ.ಕೆ. ಶಿವಕುಮಾರ್ ಮಧ್ಯೆ ಇಬ್ಬಾಗವಾಗಿದೆ. ಇವರು ಒಂದು ಹೇಳಿಕೆ ಕೊಟ್ಟರೆ ಅವರು ಒಂದು ಹೇಳಿಕೆ ಕೊಡುತ್ತಿದ್ದಾರೆ. ಈ ರೀತಿ ಆದರೆ ಕರ್ನಾಟಕ ಉದ್ಧಾರ ಆಗೋದು ಯಾವಾಗ ಅನ್ನೋ ಪ್ರಶ್ನೆಗಳು ಜನಸಾಮಾನ್ಯರಲ್ಲಿ ದೊಡ್ಡ ತಲೆನೋವಾಗಿ ಹೋಗಿದೆ. ಐಟಿ ದಾಳಿ ವೇಳೆ ಸಿಕ್ಕ 40 ಕೋಟಿ ಹಣ ಯಾರದ್ದು ಎಂದು ಬಿಜೆಪಿ ಹಾಗೂ ಜೆಡಿಎಸ್ ಪ್ರಶ್ನೆ ಮಾಡುತ್ತಿವೆ. ಈ ಕುರಿತಾಗಿ ಹೇಳಿಕೆ ನೀಡಿರುವ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್, ಐಟಿ ದಾಳಿ ಆದಾಗ ಗುತ್ತಿಗೆದಾರರ ಮನೆಯಲ್ಲಿ 40 ರಿಂದ 50 ಕೋಟಿ ಹಣ ಸಿಕ್ಕಿದೆ. ಗುತ್ತಿಗೆದಾರರಿಗೆ 600 ಕೋಟಿ ಬಿಡುಗಡೆ ಮಾಡಿದ 2ನೇ ದಿನದಲ್ಲಿ 40 ಕೋಟಿ ಒಬ್ಬ ಓರ್ವ ಗುತ್ತಿಗೆದಾರನ ಮನೆಯಲ್ಲಿ ಸಿಗುತ್ತದೆ ಅಂದರೆ ಇದು ದೊಡ್ಡ ಪ್ರಶ್ನೆಯಾಗಿದೆ. ಇದಕ್ಕೂ ಕಾಂಗ್ರೆಸ್ಗೂ ಸಂಬಂಧ ಇದೆ ಎಂದು ಅವರು ಆರೋಪ ಮಾಡಿದ್ದಾರೆ. ಇದೇ ವಿಚಾರವಾಗಿ ಟ್ವೀಟ್ ಮಾಡಿ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರು ಪಂಚರಾಜ್ಯ ಚುನಾವಣೆ ಘೋಷಣೆ ಆಗಿದ್ದೇ ತಡ, ರಾಜ್ಯದಲ್ಲಿ ಕುರುಡು ಕಾಂಚಾಣ ಕಂತೆ ಕಂತೆಯಾಗಿ ಕಾಟನ್ ಬಾಕ್ಸ್ ನಲ್ಲಿ ಕುಡಿಯುತ್ತಿದೆ ಎಂದು ಹೇಳಿಕೊಂಡಿದ್ದಾರೆ. ಅದು ಮಂಚದ ಕೆಳಗೆ ಐಟಿ ದಾಳಿ ವೇಳೆ ಗುತ್ತಿಗೆದಾರರ ಮನೆಯಲ್ಲಿ ಪತ್ತೆ ಹಣ ಯಾರದ್ದು, ಯಾರ ಹಣದ ಮೇಲೆ ಸಂಗ್ರಹಿಸಿದ ಪಾಪದ ಹಣವಿದು? ಈ ಪ್ರಶ್ನೆಗಳಿಗೆ ಉತ್ತರ ಬೇಕಿದೆ. ಆಯ್ದ ಗುತ್ತಿಗೆದಾರರಿಗೆ ಬಿಬಿಎಂಪಿಯಿಂದ 650 ಕೋಟಿ ರು ಬಿಡುಗಡೆಯಾದ ಬೆನ್ನಲ್ಲೇ 40 ಕೋಟಿ ಅಧಿಕಾರಿಗಳಿಗೆ ಸಿಕ್ಕು ಬೀಳುತ್ತದೆ ಅಂದ್ರೆ ಇದೊಂದು ಕಲೆಕ್ಷನ್ ಮಾಫಿಯಾ ಆಗಿದೆ ಎಂದು ಹೇಳಿಕೊಂಡಿದ್ದಾರೆ. ಅಯ್ಯೋ, ಯಾರ್ಯಾರು ಎಲ್ಲಿಗೆ ಹೋಯ್ತಾರ ನೋಡೋಣ ಇರಪ್ಪ. ಒಂದ್ಸಲ ಅಲ್ಲೇ ನೋಡ್ಕೊಂಡ್ ಬಂದವ್ರೆ ಇನ್ನೊಂದ್ಸಲ ಹೋದ್ರೆ ಏನ್ ಮಾಡಕೈತದೆ? ಪರ್ಮನೆಂಟ್ ಆಗಿ ತಲೆ ಕೆಡಿಸ್ಕೋಬೇಡಿ. ನಾವಾದ್ರೂ ಆಸ್ತಂತ ಹೋಗಿರ್ತೀವಿ, ನಮ್ಮನ್ನ ಆಸ್ತು ಕೂಡಿಸ್ಬೋದು, ನಮ್ಮನ್ನ ತಿಹಾರ್ ಜೈಲಿಗೆ ನೋಡ್ಸಕ್ಕಾಗಲ್ವಲ್ಲ. ಹಾಗಾದ್ರೆ ಇತ್ತೀಚೆಗೆ ಭವಿಷ್ಯ ನುಡಿಯುತ್ತಿರುವ ಈ ಸ್ವಾಮೀಜಿಗಳ ಭವಿಷ್ಯ ಎಷ್ಟು ನಿಜ, ಎಷ್ಟು ಸುಳ್ಳು ಅನ್ನುವುದು ಮುಂಬರುವ ದಿನಗಳೇ ನಿಮಗೆ ಸಾಕ್ಷಿಯಾಗಲಿವೆ. ಎಲ್ಲದಕ್ಕೂ ನಾವು ಕೂಡ ಕಾದು ನೋಡೋಣ ಅನ್ನುವುದು ನಮ್ಮ ಅನಿಸಿಕೆ. ಯಾರ್ಯಾರ ಭವಿಷ್ಯಗಳು ಎಷ್ಟು ನಿಖರವಾಗಿ ಇರುತ್ತವೆ ಅನ್ನುವುದು ಕೂಡ ಗೊತ್ತಾಗಲಿದೆ. ದೇಶ ಮತ್ತು ರಾಜ್ಯ ರಾಜಕಾರಣದಲ್ಲಿ ವಿಶೇಷವಾಗಿ ರಾಜಕಾರಣಿಗಳಿಗೆ ರಾಜದಂಡನೆ ಯೋಗ ಮತ್ತು ಜೈಲು ವಾಸದ ಯೋಗ ದಿನಗಳು ಪ್ರಾರಂಭವಾಗ್ತಾ ಇದೆ. ಯಾಕೆ ಈ ರಾಜದಂಡನೆ ಯೋಗ ರಾಜಕಾರಣಿಗಳಿಗೆ ಪ್ರಾಪ್ತಿಯಾಗುತ್ತೆ ಅಂತ ಹೇಳೋದಾದ್ರೆ, ಏನೇ ಆಗಲಿ ಸ್ನೇಹಿತರೆ, ಕರ್ನಾಟಕ ಉದ್ಧಾರ ಆಗಬೇಕು, ಅಭಿವೃದ್ಧಿ ಆಗಬೇಕು ಅನ್ನೋದೇ ನಮ್ಮ ಆಸೆಯಾಗಿದೆ. ಇಲ್ಲಿ ನಾವು ಯಾವ ಪಕ್ಷವನ್ನು ಸಮರ್ಥಿಸಿಕೊಳ್ಳುತ್ತಿಲ್ಲ, ಯಾವ ಪಕ್ಷವನ್ನು ಕೂಡ ಬೈಯುತ್ತಿಲ್ಲ, ಅಥವಾ ಯಾವ ವ್ಯಕ್ತಿಯನ್ನು ಕೂಡ ಅವಹೇಳನ ಮಾಡುತ್ತಿಲ್ಲ ಅನ್ನೋದು ಈ ಮೂಲಕವಾಗಿ ನಾವು ಸ್ಪಷ್ಟವಾಗಿ ಹೇಳುತ್ತಿದ್ದೇವೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಮುಂಬರುವ ಸಂಚಿಕೆಯಲ್ಲಿ ಕೊಡುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ.